ಯಾವುದೇ ವ್ಯಕ್ತಿಯಾಗ್ಲಿ ಜೀವನದಲ್ಲಿ ಒಮ್ಮೆಯಾದ್ರೂ ಯಾರನ್ನಾದ್ರೂ ಪ್ರೀತಿಸಿಯೇ ಇರ್ತೀರಾ. ಆದರೆ ಕೆಲವರು ಇರ್ತಾರೆ, ಅಂತಹ ಪ್ರೀತಿ ಪ್ರೇಮದ ಬಗ್ಗೆಯೂ ತಲೆ ಕೆಡಿಸಿಕೊಳ್ಳೋದಿಲ್ಲ. ಅವರು ಪ್ರೀತಿಯನ್ನರಸಿ ಹೋಗೋದಿಲ್ಲ. ಬದಲಿಗೆ ಪ್ರೀತಿ ಪ್ರೇಮ ಅನ್ನೋದು ಅವರನ್ನೇ ಹುಡುಕಿ ಬರುತ್ತೆ. ಆದರೆ ಇನ್ನು ಕೆಲವರು ಇರ್ತಾರೆ, ಅವರಿಗೆ ಪ್ರೀತಿ ಪ್ರೇಮ ಅಂದರೆ ತುಂಬಾನೇ ಭಯ. ತಮ್ಮನ್ನು ತಾವು ಹಿಡಿತದಲ್ಲಿಟ್ಟುಕೊಳ್ಳಲು ಸದಾ ಜಾಗೃತರಾಗಿರ್ತಾರೆ. ತಮ್ಮನ್ನು ನಿಗ್ರಹಿಸಿಕೊಳ್ಳಲು ತುಡಿತದಲ್ಲಿರ್ತಾರೆ. ಅವರಿಗೆ ಪ್ರೀತಿಯ ಮಹತ್ವ ಅರಿವಿಗೆ ಬರೋದಿಲ್ಲ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ 3 ರಾಶಿಯ ಜನರಿಗೆ ಪ್ರೀತಿ ಪ್ರೇಮ ಅಂದರೆ ತುಂಬಾನೇ ಭಯವಿರುತ್ತೆ. ಆ ರಾಶಿ ಯಾವ್ಯಾವುದು ಗೊತ್ತಾ? 1. ಸಿಂಹರಾಶಿ. ಸಿಂಹರಾಶಿಯ ಜನ ಭರಪೂರ ಆತ್ಮವಿಶ್ವಾಸಿಗಳು, ಜೊತೆಗೆ ಅಂತರ್ಮುಖಿಗಳು ಹೌದು. ಅವರಿಗೆ ಹೃದಯ ಹೊಡೆದು ಚೂರಾಗುವ ಭೀತಿ ಇರುತ್ತೆ. ಅವರು ಜನರ ಮೇಲೆ ಭರವಸೆಯನ್ನು ಇಡೋದಿಲ್ಲ, ಏಕೆಂದರೆ ಜನರ ಮೇಲೆ ಅವರಿಗೆ ಭರವಸೆ ಇರೋದಿಲ್ಲ. ಹಾಗಾಗಿ ಪೂರ್ತಿ ಮನಸ್ಸಿನಿಂದ ಯಾರಿಗೂ ಸಮರ್ಪಿತರಾಗೋದಿಲ್ಲ. ಎರಡು, ಕನ್ಯರಾಶಿ. ಈ ರಾಶಿ ಜಾತಕದವರು ಪ್ರೀತಿ ಪ್ರೇಮದಿಂದ ಮಾರುದ್ದ ದೂರ ಇರ್ತಾರೆ. ಅವರಿಗೆ ಪ್ರೀತಿ ಪ್ರೇಮ ಅಂದರೆ ಅದೊಂಥರ ಅವ್ಯಕ್ತ ಭಯವಿರುತ್ತೆ. ಅವರಿಗೆ ತಮ್ಮ ಮೇಲೆ ವಿಶ್ವಾಸ ಇದ್ರೂ ಬೇರೆಯವರು ಎಲ್ಲಿ ತಮಗೆ ಮೋಸ ಮಾಡ್ತಾರೆ ಎನ್ನೋ ಭಯ ಇರುತ್ತೆ, ಆತಂಕವು ಕಾಡುತ್ತೆ. ಹಾಗಾಗಿ ತಮಗೆ ಯಾರ ಮೇಲೆಯಾದರೂ ಪ್ರೀತಿ ಮೂಡಿದ್ರೆ ಪ್ರೇಮ ವೈಫಲ್ಯದ ಭಯದಿಂದ ಹಿಂದೆ ಸರಿತಾರೆ, ತಮ್ಮನ್ನು ತಾವೇ ನಿಗ್ರಹಿಸಿಕೊಳ್ತಾರೆ. 3. ಧನುರಾಶಿ. ಧನುರಾಶಿಯ ಜನರು ಸಹಜವಾಗಿರ್ತಾರೆ, ಸಾಹಸಿಗಳು ಆಗಿರ್ತಾರೆ. ಆದರೆ ಹೃದಯದ ವಿಷಯ ಬಂದಾಗ ಅವರನ್ನು ಭಯ ಆವರಿಸುತ್ತೆ. ಪ್ರೀತಿ ಪ್ರೇಮದಿಂದ ಹಿಂಜರಿದು ಬಿಡ್ತಾರೆ, ತಮ್ಮ ಮೇಲೆ ತಾವೇ ಕಾವಲು ಹಾಕೊಂಡ್ಬಿಡ್ತಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.